ಕಾರ್ಕಳದ ಕಾಂತಾವರ ಶಾರದಾ ನಗರದ ಪ್ರಕೃತಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವಾರ್ಷಿಕೋತ್ಸವ ಪ್ರಕೃತಿ ಸಂಭ್ರಮ 2019 ವಿಜೃಂಭಣೆಯಿಂದ ನೆರವೇರಿತು. ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರನ್ನ ಮನರಂಜಿಸಿತು. ಕಾರ್ಯಕ್ರಮವನ್ನು ಕಾರ್ಕಳದ ಎಎಸ್ಪಿ ಶ್ರೀಕಾಂತ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಸಂಸ್ಥೆಯ ಸ್ಥಾಪಕರಾದ ಜೆರಾಲ್ಡ್ ಕ್ರಾಸ್ತಾ ಅವರ ಹುಟ್ಟುಹಬ್ಬವನ್ನು ಸಹ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳು ಸೇರಿ ಈ ಸಂದರ್ಭ ಆಚರಿಸಿ ಸಂಭ್ರಮಿಸಿದ್ರು. ನಂತರ ಪ್ರಕೃತಿ ಸಂಭ್ರಮದ ಪ್ರಯುಕ್ತ ಏರ್ಪಡಿಸಲಾಗಿದ್ದ ವಿವಿಧ ಸ್ಪರ್ಧೆಗಳ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಶಾಸಕ ವಿ ಸುನಿಲ್ ಕುಮಾರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣದ ಮಹತ್ ಕಾರ್ಯದಲ್ಲಿ ಪ್ರಕೃತಿ ವಿದ್ಯಾಸಂಸ್ಥೆ ಹೀಗೆ ತೊಡಗಿಕೊಳ್ಳಲಿ ಎಂದು ಶುಭ ಹಾರೈಸಿದ್ರು. ಯಶಸ್ವಿಯಾದಂತಹ ಶೈಕ್ಷಣಿಕ ಚಟುವಟಿಕೆಗಳನ್ನು ಈ ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಾ ಯಶಸ್ಸಿನ ಕಡೆಗೆ ಹೆಜ್ಜೆಯನ್ನು ಭಾಗದ ಪ್ರಕೃತಿಯ ಮಡಿಲಲ್ಲಿರುವಂತಹ ಈ ಶಿಕ್ಷಣ ಸಂಸ್ಥೆ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಆರಂಭವಾದಂತಹ ಸಂಸ್ಥೆ. ಇವತ್ತು ರಾಜ್ಯದ 16 ಜಿಲ್ಲೆಗಳ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಬಂದಿದ್ದಾರೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಒಳ್ಳೆಯ ಶಿಕ್ಷಣ ಸಿಗುತ್ತೆ ಎನ್ನುವ ಕಾರಣಕ್ಕೋಸ್ಕರ ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೆ. ಇಲ್ಲಿ ಒಳ್ಳೆಯ ಶಿಕ್ಷಣಗಳು ಸಿಗುತ್ತೆ. ವರ್ಷದಿಂದ ವರ್ಷಕ್ಕೆ ತನ್ನ ಪ್ರಗತಿಯನ್ನು ಸಾಧಿಸ್ತಾ ನೂರಾರು ಜನ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡುವಂತ ಪ್ರಯತ್ನವನ್ನ ಈ ಶಿಕ್ಷಣ ಸಂಸ್ಥೆಯ ಮುಖಾಂತರ ಸಂಸ್ಥೆಯ ಮುಖ್ಯಸ್ಥರು ಮಾಡ್ತಾ ಇದ್ದಾರೆ. ವಿಶೇಷ ಆಹ್ವಾನಿತರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಕೊಚ್ಚಿಯ ಸತ್ಯಂ ಚಾರಿಟೇಬಲ್ ಟ್ರಸ್ಟ್ನ ಸ್ಥಾಪಕಾಧ್ಯಕ್ಷರಾದ ಸತ್ಯಂ ಗುರೂಜಿ ಕಾರ್ಯಕ್ರಮ ಹಾಗೂ ಸಂಸ್ಥೆಯ ಕಾರ್ಯ ಚಟುವಟಿಕೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈ ಸಂದರ್ಭ ಸಂಸ್ಥೆಯ ಸಂಗೀತ ಶಿಕ್ಷಕ ಕೆಬಿ ರಮಣ್, ಚಿತ್ರಕಲಾ ಶಿಕ್ಷಕ ಸುಜೇಂದ್ರ ಕಾರ್ಲಾಕ್, ಕರಾಟೆ ಶಿಕ್ಷಕಿ ಮೃಣಾಲಿನಿ ಸಚಿನ್, ನೃತ್ಯ ಶಿಕ್ಷಕಿ ಕುಮಾರಿ ಮೋನಿಕಾ ರಾವ್, ಕರಕುಶಲ ತರಬೇತಿ ನೀಡುವ ಸಂಗೀತ ಕಾಮತ್, ಟೆಕ್ವಾಂಡೋ ತರಬೇತುದಾರ ಸುರೇಶ್ ದೇವಾಡಿಗ ಮೊದಲಾದವರನ್ನ ಗೌರವಿಸಲಾಯಿತು. ಈ ಸಂದರ್ಭ ಪ್ರಕೃತಿ ಸಮೂಹ ಶಿಕ್ಷಣ ಸಂಸ್ಥೆಗಳ ನೂತನ ಸಂಚಾಲಕರಾದ ಜೋಶುವಾ ಜೇಷನ್ ಕ್ರಾಸ್ತಾ, ಹೆಲೆನ್ ಕ್ರಾಸ್ತಾ, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಬಿ ಪದ್ಮನಾಭಗೌಡ, ಶಾಲಾ ಪ್ರಾಂಶುಪಾಲ ಡಾಕ್ಟರ್ ರಾಖಿ ಮತಾಯಿ ಆಂಟನಿ, ಆಡಳಿತ ನಿರ್ದೇಶಕ ಅಶೋಕ್ ಕುಮಾರ್, ಪದವಿ ಕಾಲೇಜಿನ ಸಂಯೋಜಕ ರಾಧಾಕೃಷ್ಣ ಎ ಮೊದಲಾದವರು ಉಪಸ್ಥಿತರಿದ್ದರು. ಬಳಿಕ ಸಾಂಸ್ಕೃತಿಕ ವೇದಿಕೆಯಲ್ಲಿ ಭಾರತದ ವಿವಿಧ ರಾಜ್ಯಗಳ ಸಂಸ್ಕೃತಿಗಳನ್ನು ಬಿಂಬಿಸುವ ಸರಣಿ ಕಾರ್ಯಕ್ರಮ ಮೇರಾ ಭಾರತ್ ಮಹಾನ್ ಹಾಗೂ ಜೂಲಿಯಸ್ ಸೀಸರ್ ನೃತ್ಯ ರೂಪಕ, ಕೊನೆಯಲ್ಲಿ ನಡೆದ ತುಳುನಾಡ ವೈಭವ ನೆರೆದವರ ಕಣ್ಮನ ತಣಿಸಿದವು. ಕೆಎಂ ಖಲೀಲ್, ವಿ4 ನ್ಯೂಸ್ 24/7 ಕಾರ್ಕಳ.